ಕೋವಿಡ್-19 ನಿಂದಾದ ಲಾಕ್ಡೌನ್ ಬಳಿಕ ಎಲ್ಲವೂ ಕೂಡ ಸ್ಥಗಿತಗೊಂಡಿತ್ತು. ಆದರೆ ಈ ಒಂದು ವಿಚಾರ ಮಾತ್ರ ಯಾವ ಲಾಕ್ಡೌನ್ಗೂ ಬಗ್ಗಿಲ್ಲ, ಯಾವ ಕೊರೋನಾಗೂ ಜಗ್ಗಿಲ್ಲ. ಎಂತಹುದೇ ಸಿಚುವೇಶನ್ ಇರಲಿ, ನಿರಂತರವಾಗಿ ಕರಾವಳಿಯಲ್ಲಿ ಈ ದಂಧೆ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ. ಕರಾವಳಿಯಲ್ಲಿ ಅಕ್ರಮ ಮರಳುಗಾರಿಕೆ ಇದೀಗ ಮತ್ತೆ ವ್ಯಾಪಕವಾಗಿದೆ. ಇನ್ನು ಅದಕ್ಕೆ ದೊಡ್ಡ ಕುಳಗಳ ಸಪೋರ್ಟ್ ಕೂಡ ಚೆನ್ನಾಗಿಯೇ ಇದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಇದರ ವಿರುದ್ಧ ಕಾಂಗ್ರೆಸ್ ತೊಡೆತಟ್ಟಿ ನಿಂತಿದೆ. ಅಕ್ರಮ ಮರಳುಗಾರಿಕೆ ಇಡೀ ರಾಜ್ಯವನ್ನೇ ತನ್ನ ಕಬಂದ ಬಾಹುಗಳಲ್ಲಿ ಬಂಧಿಸಿರುವ ವಿಚಾರ. ಕೋವಿಡ್ ಲಾಕ್ಡೌನ್ನಿಂದ ಎಲ್ಲ ವಿಚಾರಗಳು ಸ್ತಬ್ಧಗೊಂಡು ನಷ್ಟವನ್ನ ಅನುಭವಿಸಿದ್ರೆ, ಅಕ್ರಮ ಮರಳುಗಾರಿಕೆ ಮಾತ್ರ ಯಾವುದೇ ನಷ್ಟವಿಲ್ಲದೆ ಅವ್ಯಾಹತವಾಗಿ ನಡೆದುಕೊಂಡೇ ಬಂದಿದೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಇರುವ ನಿಬಂಧನೆಗಳನ್ನೆಲ್ಲ ಗಾಳಿಗೆ ತೂರಿ ರಾಜಾರೋಷವಾಗಿ ಮರಳುಗಾರಿಕೆ ನಡೆಯುತ್ತಿದೆ ಎನ್ನುವ ಆರೋಪಗಳು ಕೇಳಿಬಂದಿವೆ. ಮಾನವ ಶ್ರಮದಿಂದಲೇ ಮರಳುಗಾರಿಕೆ ನಡೆಸಬೇಕು ಎನ್ನುವ ಷರತ್ತುಗಳ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ಕಡೆಗಳಲ್ಲಿ ಮರಳುಗಾರಿಕೆಗೆ ಅವಕಾಶ ನೀಡಲಾಗಿದೆ. ಅನೇಕ ಕಡೆಗಳಲ್ಲಿ ಡ್ರೆಜರ್ಗಳನ್ನು ಬಳಸಿಕೊಂಡು ಮರಳುಗಾರಿಕೆ ನಡೆಸಲಾಗುತ್ತಿದೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇವೆ. ಈ ನಡುವೆ ಒಂದೆರಡು ಕಡೆಗಳಲ್ಲಿ ದಾಳಿ ಕಾರ್ಯಾಚರಣೆಗಳು ಅಧಿಕಾರಿಗಳಿಂದ ನಡೆಯುತ್ತಿವೆ. ಈ ನಡುವೆ ಮರಳುಗಾರಿಕೆಯು ಕಳೆದ ಮಳೆಗಾಲದ ಅವಧಿಯಲ್ಲಿ ಮೂಲರಪಟ್ಟಣದ ಸೇತುವೆಯನ್ನ ಬಲಿಕೊಟ್ಟಿದೆ. ಈ ಬಾರಿ ಮರಬೂರು ವೆಂಟೆ ಡ್ಯಾಂ ಮುರಿದು ಬೀಳುವ ಅಪಾಯವಿದೆ ಎನ್ನುವುದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರ ಆರೋಪ. ಡ್ರೆಡ್ಜಿಂಗ್ ಮೂಲಕ ಮರಳುಗಾರಿಕೆ ಮಾಡುವಂತದ್ದು ಬಹಳಷ್ಟು ಇದೊಂದು ಅಪಾಯಕಾರಿ ಸನ್ನಿವೇಶ. ನಾವು ಮೂಲರಪಟ್ಟಣದ ಸೇತುವೆ ಮುರಿದೋಗಿತ್ತು ಕಳೆದ ಸಲ. ಅದು ಅಕ್ರಮ ಮರಳುಗಾರಿಕೆಯಿಂದಲೇ ಮುರಿದು ಹೋಗಿದೆ. ಮರಳುಗಾರಿಕೆ ಅದರ ಬದಿವರೆಗೆ ಬಂದು ಎಸ್ಕವೇಟರ್ ಮರಳು ತೆಗೆಯುವುದರ ಮುಖಾಂತರ ಆ ಒಂದು ಸೇತುವೆ ಬಿದ್ದೋಯ್ತು ಅನ್ನುವಂಥದ್ದನ್ನ ನಾವು ಪತ್ರಿಕೆಯಲ್ಲಿ ಓದಿದ್ದೇವೆ. ಜನರು ಕೂಡ ಅದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ಡ್ರೆಡ್ಜಿಂಗ್ ಮೂಲಕ ತೆಗೆಯುತ್ತಿರುವಂತಹ ಮರಳು ಬಹುಶಃ ಮರವೂರು ನಮ್ಮ ವೆಂಟೆ ಡ್ಯಾಮ್ ಏನಿದೆ ಅದು ಕೂಡ ಈ ಸಲ ಮುರಿದು ಬೀಳುವಂತ ಒಂದು ಪರಿಸ್ಥಿತಿವರೆಗೆ ಇವತ್ತು ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ. ಇನ್ನು ಈ ಮರಳುಗಾರಿಕೆ ದಂಧೆಯ ಹಿಂದೆ ಭಾರಿ ಕುಳಗಳ ಕೈವಾಡವಿದೆ. ಯಾರೇ ಅಧಿಕಾರಿಯಾದ್ರೂ ಧ್ವನಿ ಎತ್ತಿದ್ರೆ 24 ಗಂಟೆಗಳಲ್ಲಿ ವರ್ಗಾವಣೆಯಾಗುತ್ತೆ. ಇನ್ನು ಇದರ ಹಿಂದೆ ಸಂಸದರು ಮತ್ತು ಶಾಸಕರು ನೇರವಾಗಿ ಭಾಗಿಯಾಗಿದ್ದು, ಅವರ ಸಹಾಯವಿಲ್ಲದೆ ಡ್ರೆಡ್ಜಿಂಗ್ ಮೂಲಕ ಮರಳುಗಾರಿಕೆ ಮಾಡಲು ಸಾಧ್ಯವಿಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪ. ಅಧಿಕಾರಿಗಳ ಬಾಯಿಯನ್ನು ಮುಚ್ಚಿಸಿ ಅದರ ವಿರುದ್ಧ ಯಾರಾದರೂ ಅಧಿಕಾರಿ ಮಾತನಾಡಿದ್ರೆ ಅವನನ್ನ 24 ಗಂಟೆಯಲ್ಲಿ ವರ್ಗಾವಣೆ ಮಾಡಿ ಶಿಕ್ಷೆ ಕೊಡುವಂಥದ್ದು. ಡ್ರೆಡ್ಜಿಂಗ್ ಮೂಲಕ ಮರಳು ಗಣಿಗಾರಿಕೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಂಪೂರ್ಣ ಇದರಲ್ಲಿ ಆಡಳಿತ ಪಕ್ಷ, ಸಂಸದರು, ಶಾಸಕರು ಇದರಲ್ಲಿ ಶಾಮೀಲಾಗಿದ್ದಾರೆ. ತಕ್ಷಣ ಇದನ್ನು ನಿಲ್ಲಿಸಬೇಕು. ಇಲ್ಲ ಇದ್ರೆ ಇದರ ವಿರುದ್ಧ ಹೋರಾಟವನ್ನು ಖಂಡಿತ ಮಾಡಬೇಕಾಗಿದೆ. ಮರಳುಗಾರಿಕೆ ಈ ರೀತಿ ನಡೀತಾ ಇರೋದನ್ನ ನೋಡಿದ್ರೆ ಮಂಗಳೂರು ಬಳ್ಳಾರಿ ಆಗ್ತಾ ಇದೆಯಾ ಎನ್ನುವ ಪ್ರಶ್ನೆಯನ್ನ ಮಾಜಿ ಸಚಿವ ಯುಟಿ ಖಾದರ್ ಕೇಳಿದ್ದಾರೆ. ಈ ಹಿಂದಿನ ಸರ್ಕಾರ ಇದ್ದಾಗ ಸ್ಯಾಂಡ್ ಬಜಾರ್ ಆಪ್ ಅನ್ನ ರೂಪಿಸಲಾಗಿತ್ತು. ಈಗ ಆಪ್ ಏನಾಗಿದೆ? ರಾತ್ರಿಯ ವೇಳೆ ಟಿಪ್ಪರ್ಗಳು ಬೇಕಾಬಿಟ್ಟಿ ಮರಳು ಸಾಗಾಟ ಮಾಡ್ತಾ ಇವೆ. ಇವರಿಗೆ ಬಿಜೆಪಿ ಶಾಸಕರ ಪಾಸ್ಗಳು ಸಾಕಾ ಎಂದು ಪ್ರಶ್ನಿಸಿರೋ ಖಾದರ್ ಅವರು ಅಕ್ರಮ ಮರಳುಗಾರಿಕೆಯ ಬಗ್ಗೆ ಜನರು ಮಾಹಿತಿಯನ್ನ ನೀಡಬೇಕು ಅಂತ ಮೊಬೈಲ್ ಸಂಖ್ಯೆಯನ್ನು ನೀಡಿದ್ದಾರೆ. ಮಂತ್ರಿಗಳು ಚೇಂಜ್ ಆದ ತಕ್ಷಣ, ಡಿಸಿಗಳು ಚೇಂಜ್ ಆದ ತಕ್ಷಣ ಈ ಸಿಸ್ಟಮ್ ಆಗಿ ಚೇಂಜ್ ಆಗ್ತದೆ. ಈ ಸ್ಯಾಂಡ್ ಬಜಾರ್ ಆಪ್ ಎಲ್ಲಿ ಹೋಯ್ತು? ಯಾಕೆ ಅದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಎಂಪಿ ಮತ್ತು ಶಾಸಕರು, ಸಂಬಂಧಪಟ್ಟ ಅಧಿಕಾರಿ ಕೂತ್ಕೊಂಡು ಚರ್ಚೆ ಮಾಡಿ ಹಿಂದಿನ ಸಚಿವ ಮಾದರಿ ಯಾಕೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಯಾಕೆ ಆಸಕ್ತಿ ವಹಿಸುವುದಿಲ್ಲ? ಏನಾಗ್ತಿದೆ ಇಲ್ಲಿ? ಬೆಳ್ಳಾರಿ ಮಂಗಳೂರು ಇನ್ನೊಂದು ಬೆಳ್ಳಾರಿ ಮಾಡಿ ಹೊರಟಿದ್ದಾರೆ ಇವರು. ಜನಸಾಮಾನ್ಯರು ಕೂಡ ಯಾರು ಅವರ ಮನೆ ಹತ್ತಿರ ಈ ರೀತಿಯ ಅಕ್ರಮ ಮರಳುಗಾರಿಕೆ ಮಾಡ್ತಾರೆ ಯಾರು ಬೆಂಬಲ ಕೊಡಬಾರದು. ಅದಕ್ಕಾಗಿ ನಾವು ನಮ್ಮ ಜಿಲ್ಲಾಧ್ಯಕ್ಷರ ಫೋನ್ ನಂಬರ್ ಒಂದು ಕೊಡ್ತೇವೆ, 9483267717. ಇನ್ನೊಂದು 8861077701. ಯಾರು ಯುವಕರು ಸತ್ಪ್ರಜೆ ಮತ್ತು ನಮ್ಮ ಜಿಲ್ಲೆಯ ಪರಿಸರ, ಎನ್ವೈರನ್ಮೆಂಟ್ ಮತ್ತು ಇದರ ಬಗ್ಗೆ ಸಂಪತ್ತಿನ ಬಗ್ಗೆ ಕಾಳಜಿ ಇದೆಯಾ, ನಿಜವಾದ ದೇಶಭಕ್ತರು ಮತ್ತು ಸಮಾಜ ಪ್ರಿಯರಿದ್ದಾರ, ತಕ್ಷಣ ವಾಟ್ಸಪ್ ಅಲ್ಲಿ ವಿಡಿಯೋ ಮಾಡಿ ಈ ನಂಬರಿಗೆ ಫಾರ್ವರ್ಡ್ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲಿದ್ರು ಕೂಡ.
ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಮತ್ತೆ ಅವ್ಯಾಹತವಾಗಿ ನಡೆಯುತ್ತಿದೆ ಎನ್ನುವ ಆರೋಪಗಳ ನಡುವೆ ಮತ್ತೆ ರಾಜಕೀಯ ಪ್ರವೇಶವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.